ಪ್ರೀತಿನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವಂತ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 110. ನಾನು ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನ ಕೇಳಿ ಬರೋಣ. ಹಾಲ ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನ್ ಈ ಜಗದ ಮಂತೂ ಕಡೆಯಲ್ಲಿ ಏಳುವುದು ಆಳದಿಂದ ಆತ್ಮಮತಿ ಮಂಕುತಿಮ್ಮ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಬಾಳನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ. ಬಾಳನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ. ಪ್ರಿಯರೇ, ಹಾಲನ್ನು ಕಾಯಿಸಿ ಹೆಪ್ಪನ್ನು ಹಾಕಿ ಅದನ್ನು ಮೊಸರು ಮಾಡಿದಾಗ ಮೊದಲಿಗೆ ಕಾಣದೇ ಇರುವ ಬೆಣ್ಣೆ ಮೇಲೆ ತೇಲಿ ಬರುವಂತೆ ನಮ್ಮ ಬದುಕಿನಲ್ಲಿಯೂ ಕೂಡ ಈ ಜಗತ್ತಿನಲ್ಲಿ ನಮಗಾಗುವ ಅನುಭವಗಳು ಕಡೆಗೋಲಿನಿಂದ ಕಡೆದಾಗ ನಮ್ಮೊಳಗಿನಿಂದಲೇ ಆಳದಿಂದ ಆತ್ಮಶಕ್ತಿ ಹೊರಹೊಮ್ಮುತ್ತದೆ. ಹೀಗೆ ಬದುಕಿನಲ್ಲಿರುವ ಜ್ಞಾನದ ವಿಚಾರಧಾರೆಯನ್ನ ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ವಿಶ್ಲೇಷಣೆಯನ್ನ ಮಾಡಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಬಂಧುಗಳೇ, ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವಂತ ರಾಷ್ಟ್ರ. ಇಂದಿನ ಪ್ರಪಂಚದಲ್ಲಿ ಹಳ್ಳಿಗಳೇ ನಗರಗಳಾಗಿ ಪರಿವರ್ತನೆ ಆಗಿ ಕಂಡು ಬಂದಿರುವುದು ಹೊಸ ಯುಗದ ಕೊಡುಗೆಯಾಗಿದೆ. ಹಳ್ಳಿಯ ಜೀವನದಲ್ಲಿ ಸಿಗುವಂತ ಜೀವನಾನುಭವಗಳು, ಜೀವನದ ಮೌಲ್ಯಗಳು ಖಂಡಿತವಾಗಿಯೂ ಕೂಡ ನಗರದಲ್ಲಿ ಸಿಗಲಾರದು. ನಗರ ಜೀವನದಲ್ಲಿ ಎಲ್ಲವೂ ಕೃತಕ ಮತ್ತು ಬದುಕು ಅತ್ಯಂತ ಸೀಮಿತವಾದುದು. ಆದರೆ ಹಳ್ಳಿ ಬದುಕಿನಲ್ಲಿ ಎಲ್ಲವೂ ಕೂಡ ವಿಸ್ತಾರವಾದದ್ದು. ಎಷ್ಟೊಂದು ವಿಚಾರಧಾರೆಯನ್ನ ನಮ್ಮ ಜೀವನದಲ್ಲಿ ಕಲಿಯುವುದಕ್ಕಾಗಿ ಅವಕಾಶಗಳ ಮಾರ್ಗಗಳನ್ನೇ ಅದು ತೆರೆದಿರುತ್ತದೆ. ಹಳ್ಳಿಯ ಜೀವನವೇ ಒಂದು ಹೊಸ ಪಾಠಶಾಲೆ ಅಂತ ನಾವು ಕರೀಬಹುದು. ಹಸಿವಿನ ಹಾಲಿನಲ್ಲಿ ಮೊದಲೇ ಹಾಲು, ಮೊಸರು, ಬೆಣ್ಣೆ ಮತ್ತು ತುಪ್ಪದ ಗುಣಗಳು ಅಡಗಿರುವಂತೆ ಪ್ರತಿಯೊಂದು ಜೀವಿಗಳಲ್ಲಿಯೂ ಮತ್ತು ಮನುಷ್ಯನಲ್ಲಿಯೂ ಕೂಡ ವಿಶೇಷವಾದಂತಹ ಗುಣಗಳನ್ನ ಇಟ್ಟು ಈ ಭೂಮಿಗೆ ಆತ ಪ್ರವೇಶವನ್ನು ಮಾಡಿರ್ತಾನೆ. ಹುಟ್ಟುಗತವಾಗಿ ಬಂದಿರುವ ಗುಣಗಳು ಅನುಭವಗಳ ಪಾಕಶಾಲೆಯಲ್ಲಿ ಕಡಗೋಲಿನಿಂದ ಕಡೆದಾಗ ಅಂತರಂಗದಿಂದ ಅವುಗಳು ವ್ಯಕ್ತವಾಗ್ತದೆ. ಆಗ ಉಂಟಾಗುವ ವ್ಯಕ್ತಗೊಳ್ಳುವ ನಿಜವಾದ ಸತ್ವದ ಅನುಭವವೇ ನಿಮ್ಮೆಲ್ಲರ ಬದುಕಿನಲ್ಲಿ ಗುರುವಾಗಿ ಮಾರ್ಗದರ್ಶಕವಾಗುತ್ತದೆ. ಅದು ನಮ್ಮ ಜೀವನದಲ್ಲಿ ಎದುರುಗೊಳ್ಳುವ ಸವಾಲಾಗಿ ಮುಂಬರುವ ಎಲ್ಲಾ ರೀತಿಯ ಕಷ್ಟ ನಷ್ಟಗಳು, ಸುಖ ದುಃಖಗಳು ಕ್ಷಣ ಕ್ಷಣವೂ ಕೂಡ ಹೊಸ ಅನುಭವವನ್ನ ಅದು ಕೊಡುತ್ತದೆ. ಆ ಅನುಭವಗಳೇ ಬದುಕಿನ ದಾರಿಯಲ್ಲಿ ಸತ್ಯದ ಅರಿವಿಗಾಗಿ ತತ್ವವೇ ಆತ್ಮದ ಗುರುವಾಗ್ತದೆ. ಇಲ್ಲಿ ನಮ್ಮನ್ನ ನಾವು ಸಂಪೂರ್ಣವಾಗಿ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಾಗ ಪಕ್ವತೆಯನ್ನ ಪಡೆಯುವುದರೊಂದಿಗೆ ಹೊಸ ಮಾರ್ಗಗಳನ್ನ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ತೇವೆ. ಬಂಧುಗಳೇ, ಆ ಮೂಲಕವೇ ಆತ್ಮಗುಣ ಪಕ್ವವಾಗ್ತದೆ. ಹೀಗೆ ಬದುಕಿನ ಬಂಡಿಯಲ್ಲಿ ಆತ್ಮಮತಿ ಹೊರಹೊಮ್ಮುವ ಮೂಲಕ ಬದುಕಿನಲ್ಲಿ ಆಗುವ ಬದಲಾವಣೆಗಳಿಂದ ನಾವು ಗಳಿಸಬಹುದಾದಂಥ ಜ್ಞಾನದ ವಿಚಾರವನ್ನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ವಿಶೇಷವಾಗಿ ಮಂಡಿಸಿರುವುದನ್ನ ನಾವು ಕಾಣಬಹುದು. ಇಂದಿನ ಕಗ್ಗ ಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ನಮ್ಮೊಂದಿಗೆ ಯಕ್ಷಗಾನ ಕಲಾವಿದರಾಗಿರುವಂತ ಶ್ರೀಯುತ ಪೂರ್ಣೇಶ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಬನ್ನಿ ಅವರ ಮಾತುಗಳನ್ನ ಕೇಳಿ ಬರೋಣ. ನಮಸ್ತೆ, ನಾನು ಯಕ್ಷಗಾನ ಕಲಾವಿದ ಪೂರ್ಣೇಶಾಚಾರ್ಯ. ಜ್ಞಾನವೇ ಬೆಳಕು ಶೀರ್ಷಿಕೆಯೊಂದಿಗೆ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಸಕಾಲದಲ್ಲಿ ಪ್ರಸಾರ ಮಾಡಿರುವುದು
ಕೇಳುಗರಾದ ನಮಗೆ ಬಹಳಷ್ಟು ಸಂತೋಷವಾಗಿದೆ. ಜ್ಞಾನ ಸುದ್ದಿಗೆ ಗಾನ ಸುದ್ದಿಯ ಮೂಲಕ ಅತ್ತರು ಸುರೇಶ್ ರಾವಿಯವರು ಸುಶ್ರಾವ್ಯವಾಗಿ ಹಾಡುವುದರೊಂದಿಗೆ ಬಹಳ ಸುಂದರವಾಗಿ ಎಳೆ ಎಳೆಯಾಗಿ ಕಗ್ಗವನ್ನ ವ್ಯಾಖ್ಯಾನಿಸುತ್ತಿರುವ ಕರುಣಾಕರ್ ಬಳುಕುರಿ ಇವರಿಗೂ ಮುಡಿಬಾಗುತ್ತಾ ಜ್ಞಾನವೇ ಬೆಳಕು ಮತ್ತಷ್ಟು ಮೆರುಗನ್ನು ಪಡೆಯಲಿ ಎಂಬ ಆಶಯದೊಂದಿಗೆ ಅಭಿವಂದನೆಗಳು, ಅಭಿನಂದನೆಗಳು. ಶುಭಂ ಅಸ್ತು ನಿತ್ಯಂ. ಸರ್, ತಮಗಿದು ಆತ್ಮೀಯವಾದ ಧನ್ಯವಾದಗಳು. ಜ್ಞಾನವೇ ಬೆಳಕು ಕಗ್ಗ ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಆಗತ್ತೆ. ದಿನಕ್ಕೊಬ್ಬರಂತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಶರಣಾರ್ಥಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಆರೋಗ್ಯ ಸೂತ್ರವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.